ನಮಸ್ಕಾರ. ನಾನು ನಾಗರತ್ನಾಜಿ. ಯಕ್ಷರಂಗ ಕಟೀಲು ಸಿಟ್ಲ ಫೌಂಡೇಶನ್ ರಿಜಿಸ್ಟರ್ಡ್ ಉಡುಪಿ ಮತ್ತು ಬೆಂಗಳೂರು ಈ ಸಂಸ್ಥೆ ನಡೆಸುತ್ತಿರುವಂತಹ ಯಕ್ಷಗಾನ ಕಲಾವಿದರ ಸಂದರ್ಶನದ ಮಾಲಿಕೆಯಲ್ಲಿ ನಾನಿಂದು ಶ್ರೀ ರಮೇಶ್ ಬೇಲ್ತೂರು ಇವರನ್ನು ಪರಿಚಯ ಮಾಡಿಕೊಡ್ಲಿಕ್ಕಿದ್ದೇನೆ. ಬಡಗುತಿಟ್ಟು ಯಕ್ಷಗಾನ ಕ್ಷೇತ್ರ ಅನೇಕ ಸುಪ್ರಸಿದ್ಧ ಪುಂಡು ವೇಷಧಾರಿಗಳನ್ನು ಕಂಡಿದೆ. ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ತಮ್ಮದೇ ಆದ ಛಾಪನ್ನು ಮೂಡಿಸಿ ಜನಮಾನಸದಲ್ಲಿ ನೆಲೆಯಾದವರು. ಆದರೆ ಬರೋಬ್ಬರಿ 53 ವರ್ಷಗಳ ಯಕ್ಷಗಾನ ಮೇಳ ತಿರುಗಾಟವನ್ನು ಮಾಡಿದ, ತನ್ನ ಮಿಂಚಿನ ನಾಟ್ಯ ವೈಖರಿ ಮಾತಿನ ಧಾಟಿಯಿಂದ ಬಡಗುತಿಟ್ಟು ಯಕ್ಷರಂಗವನ್ನು ಮೋಡಿ ಮಾಡಿದ ಓರ್ವ ಅಪೂರ್ವ ಪುಂಡು ವೇಷಧಾರಿಯು ನಮ್ಮ ನಡುವೆ ಇದ್ದಾರೆ. ಅವರೇ ಶ್ರೀ ರಮೇಶ್ ಬೇಲ್ತೂರು. ಶ್ರೀ ರಾಮನಾಯ್ಕ ಮತ್ತು ರುಕ್ಕು ದಂಪತಿಗಳ 3ನೆಯ ಪುತ್ರನಾಗಿ ಜನಿಸಿದ ಇವರು 5ನೆಯ ತರಗತಿಯವರೆಗೆ ವಿದ್ಯಾಭ್ಯಾಸವನ್ನು ಮಾಡಿದ್ದಾರೆ. ಸಹಜವಾಗಿ ಯಕ್ಷಗಾನದತ್ತ ಆಕರ್ಷಿತರಾದ ಇವರು ಯಕ್ಷಗಾನ ಕ್ಷೇತ್ರವನ್ನೇ ವೃತ್ತಿಯನ್ನಾಗಿ ಆರಿಸಿಕೊಂಡಿದ್ದಾರೆ. ಪ್ರಥಮವಾಗಿ ನಾಟ್ಯಾಭ್ಯಾಸವನ್ನು ಗುರು ದಿವಂಗತ ಶ್ರೀ ಹೇರಂಜಾಲು ವೆಂಕಟರಮಣ ಗಾಣಿಗ ಇವರಲ್ಲಿ ಅಭ್ಯಸಿಸಿದರು. ವೇಷ ಮಾಡಲು ವಿದ್ಯುಕ್ತವಾಗಿ ತರಬೇತಿಯನ್ನು ನೀಡಿದವರು ಬಡಗುತಿಟ್ಟು ಯಕ್ಷರಂಗದ ದಶಾವತಾರಿ ಗುರು ದಿವಂಗತ ಶ್ರೀ ವೀರಭದ್ರ ನಾಯ್ಕರು. ದಿವಂಗತ ಶ್ರೀ ಶಿರಿಯಾರ ಮಂಜು ನಾಯ್ಕರು ಕೂಡ ಶ್ರೀ ರಮೇಶ್ ಬೇಲ್ತೂರು ಅವರನ್ನು ಯಕ್ಷರಂಗದಲ್ಲಿ ತಿದ್ದಿ ತೀಡಿದವರಲ್ಲಿ ಓರ್ವರಾಗಿದ್ದಾರೆ. ತಾವು ಯಕ್ಷಗಾನಕ್ಕೆ ಬರಲು ಬಣ್ಣದ ವೇಷಧಾರಿಯಾದ ಬೇಲ್ತೂರು ಶ್ರೀ ರಮೇಶ ಬಳೆಗಾರರು ಕಾರಣ ಎಂದು ಕೃತಜ್ಞತೆಯಿಂದ ಅವರನ್ನು ಸ್ಮರಿಸಿಕೊಳ್ಳುತ್ತಾರೆ. ಕಡಲ ತೀರದ ಭಾರ್ಗವ ಎಂದೇ ಖ್ಯಾತಿಯಾದ ಡಾಕ್ಟರ್ ಕೋಟ ಶಿವರಾಮ ಕಾರಂತರ ಮಾರ್ಗದರ್ಶನದಲ್ಲಿ ಹೆಚ್ಚಿನ ರಂಗ ಪ್ರಾವೀಣ್ಯತೆಯನ್ನು ಇವರು ಪಡೆದರು. ಹೀಗೆ
ಯಕ್ಷಗಾನ ಕಂಡ ಅದ್ವಿತೀಯರನ್ನು ಗುರುಗಳಾಗಿ ಪಡೆದ ಹಿರಿಮೆ ಶ್ರೀ ರಮೇಶ್ ಬೇಲ್ತೂರರದ್ದು. ಶ್ರೀ ರಮೇಶ್ ಬೇಲ್ತೂರರ ಅಂಗಸೌಷ್ಠವ ಯಕ್ಷಗಾನಕ್ಕೆ ಹೇಳಿ ಮಾಡಿಸಿದಂತಿದ್ದು, ಏರು ಶ್ರುತಿ, ಖಚಿತವಾದ ಲಯ, ಚುರುಕಿನ ನಾಟ್ಯ ಜನರಿಗೆ ಮುದವನ್ನು ನೀಡುತ್ತದೆ. ಇವರು ಆಳವಾದ ಪೌರಾಣಿಕ ಜ್ಞಾನವನ್ನು ಹೊಂದಿದ್ದು ಸ್ಪಷ್ಟವಾದ ಭಾಷಾ ಪ್ರಯೋಗವನ್ನು ಹೊಂದಿದ್ದಾರೆ. ಯಕ್ಷಗಾನ ಕ್ಷೇತ್ರದಲ್ಲಿ ಸುದೀರ್ಘ 53 ವರ್ಷಗಳ ಮೇಳ ತಿರುಗಾಟದ ಅನುಭವವನ್ನು ಹೊಂದಿರುವ ಇವರು ಸಾಲಿಗ್ರಾಮ, ಮಂದಾರ್ತಿ, ಸೌಕೂರು, ಮಾರಣಕಟ್ಟೆ, ಬಗ್ವಾಡಿ, ಕಮಲಶಿಲೆ, ಕಳುವಾಡಿ, ಅಮೃತೇಶ್ವರಿ, ಮಡಾಮಕ್ಕಿ, ಆಂಜ್ರಿ ಮೊದಲಾದ ಮೇಳಗಳಲ್ಲಿ ಪ್ರಮುಖ ವೇಷಧಾರಿಯಾಗಿ ಅನೇಕ ಪ್ರಮುಖ ಪಾತ್ರಗಳನ್ನು ನಿರ್ವಹಿಸಿದ್ದಾರೆ. ಬಭ್ರುವಾಹನ, ಅಭಿಮನ್ಯು, ವೃಷಸೇನನಾಗಿ ಮಿಂಚಿ ರಂಗಸ್ಥಳವನ್ನು ಪ್ರವೇಶಿಸುವ ಸಿಡಿಲ ಮರಿ ಶ್ರೀ ರಮೇಶ್ ಬೇಲ್ತೂರರು. ಆದರೂ ಹೆಚ್ಚಿನ ಪೌರಾಣಿಕ ಪ್ರಸಂಗಗಳಲ್ಲಿ ಇವರದ್ದು ಸಾತ್ವಿಕವಾದ ಕೃಷ್ಣನ ಪಾತ್ರ ಗಮನ ಸೆಳೆಯುತ್ತದೆ. ಇವರ ಬಾಲ ಪರಶುರಾಮನ ವೇಷ ಬಹು ಪ್ರಖ್ಯಾತಿಯನ್ನು ಹೊಂದಿದೆ. ಅಮೆರಿಕ, ಜರ್ಮನಿ, ಕೆನಡಾ, ಹಾಂಗ್ಕಾಂಗ್, ಇಸ್ರೇಲ್ ಸೇರಿದಂತೆ 5 ಬಾರಿ ವಿದೇಶ ಪ್ರವಾಸವನ್ನು ಮಾಡಿ ಯಕ್ಷಗಾನದ ಕಂಪನ್ನು ಅಲ್ಲಿಯೂ ಪಸರಿಸಿ ಕಲಾಭಿಮಾನಿಗಳ ಮನವನ್ನು ಸೂರೆಗೊಂಡಿದ್ದಾರೆ. ಶ್ರೀಯುತರು ಜೋಡಾಟದ ಅನುಭವವನ್ನು ಹೊಂದಿದ್ದು ಲವಕುಶ, ಮೈಂದದ್ವಿವಿಧ, ಅಭಿಮನ್ಯು ಹೀಗೆ ವಿವಿಧ ವೇಷಗಳನ್ನು ನಿರ್ವಹಿಸಿ ಸೈ ಎನಿಸಿಕೊಂಡಿದ್ದಾರೆ. ಶ್ರೇಷ್ಠ ಭಾಗವತರುಗಳಾದ ದಿವಂಗತ ಶ್ರೀ ನಾರಣಪ್ಪ ಉಪ್ಪೂರು, ದಿವಂಗತ ಶ್ರೀ ಮುದ್ದೂರು ಭಾಗವತರು, ದಿವಂಗತ ಶ್ರೀ ಮರವಂತೆ ನರಸಿಂಹದಾಸರು, ದಿವಂಗತ ಶ್ರೀ ಶ್ರೀನಿವಾಸದಾಸರು, ದಿವಂಗತ ಶ್ರೀ ರಾಮಚಂದ್ರ ನಾವಡರು, ದಿವಂಗತ ಶ್ರೀ ಕಾಳಿಂಗ ನಾವಡರು ಮೊದಲಾದವರ ಸಮರ್ಥ ಹಿಮ್ಮೇಳಕ್ಕೆ ತಾನು ಹೆಜ್ಜೆ ಹಾಕಿದ್ದೇನೆ ಎನ್ನುವುದು ಹೆಮ್ಮೆಯ ವಿಚಾರ ಎನ್ನುತ್ತಾರೆ. ಶ್ರೀಯುತರ ಪ್ರತಿಭೆಯನ್ನು ಗುರುತಿಸಿ ಪಳ್ಳಿ ಸೋಮನಾಥ ಹೆಗ್ಡೆ ಪ್ರಶಸ್ತಿ, ಶಿವಿಯಾರ ಮಂಜುನಾಯ್ಕ ಪ್ರಶಸ್ತಿ, ಕಲಾರಂಗ ಪ್ರಶಸ್ತಿ, ಮೊಗವೀರ ಸಮಾಜದ ಪ್ರಶಸ್ತಿ, ಡಾಕ್ಟರ್ ಜಿ ಶಂಕರ ಫ್ಯಾಮಿಲಿ ಟ್ರಸ್ಟ್ ವತಿಯಿಂದ ಸಮ್ಮಾನ ಹೀಗೆ 10 ಹಲವು ಪ್ರಶಸ್ತಿ ಪುರಸ್ಕಾರಗಳನ್ನು ಗಳಿಸಿಕೊಂಡಿದ್ದಾರೆ. ಹಲವಾರು ಸಂಘ ಸಂಸ್ಥೆಗಳು ಇವರನ್ನ ಸನ್ಮಾನಿಸುವ ಮೂಲಕ ಇವರ ಪ್ರತಿಭೆಗೆ ಮನ್ನಣೆಯನ್ನು ನೀಡಿವೆ. ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ ರಿಜಿಸ್ಟರ್ಡ್ ಈ ಸಂಸ್ಥೆ ರಮೇಶ್ ಬೇಲ್ತೂರರಿಗೆ 50,000 ನಗದನ್ನು ನೀಡಿ ಪುರಸ್ಕರಿಸಿದೆ. ಮುತ್ತು ಅವರನ್ನು ವರಿಸಿರುವ ಶ್ರೀ ರಮೇಶ್ ಬೇಲ್ತೂರು ದಂಪತಿಗಳಿಗೆ ಪ್ರೇಮ, ನಾಗರತ್ನ, ಪ್ರಮೋದಿನಿ ಎನ್ನುವ 3 ಹೆಣ್ಣು ಮಕ್ಕಳು. ಕುಟುಂಬದ ಸಂಪೂರ್ಣ ಸಹಕಾರವನ್ನು ಮನತುಂಬಿ ನೆನೆಯುತ್ತಾರೆ ಶ್ರೀ ರಮೇಶ್ ಬೇಲ್ತೂರರು. ಇದೀಗ ಸ್ವಲ್ಪ ಕಾಲದ ವಿಶ್ರಾಂತಿಯ ನಂತರ ಮತ್ತೆ ಸೌಕೂರು ಮೇಳದಲ್ಲಿ ವೇಷಧಾರಿಯಾಗಿ ತಮ್ಮ ಕೆಲಸವನ್ನ ನಿರ್ವಹಿಸುತ್ತಾ ಇದ್ದಾರೆ. ಶ್ರೀ ರಮೇಶ್ ಬೇಲ್ತೂರರಿಗೆ ಶುಭವಾಗಲಿ. ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ. ತಾವು ಕಳೆದ ಒಂದು 5 ದಶಕಗಳಿಂದ, ಒಂದು 50-55 ವರ್ಷಗಳಿಂದ ಬಡಗುತಿಟ್ಟು ಯಕ್ಷಗಾನ ಕ್ಷೇತ್ರದಲ್ಲಿ ತಮ್ಮದೇ ಆದಂತಹ ವಿಶಿಷ್ಟ ಒಂದು ಛಾಪನ್ನು, ಒಳ್ಳೆಯ ಒಂದು ಖ್ಯಾತಿಯನ್ನು ಪಡ್ಕೊಂಡು ಇಲ್ಲಿಯವರೆಗೆ ಈಗಲೂ ಸೌಕೂರು ಮೇಳದಲ್ಲಿ ತಾವು ಕಲಾ ಸೇವೆಯನ್ನು ಮಾಡ್ತಾ ಇದ್ದೀರಿ. ಯಕ್ಷಗಾನದ ವಿಶೇಷ ವಿಚಾರವಾಗಿ ನಿಮ್ಮ ಹತ್ರ ವಿಚಾರಗಳನ್ನು ನಾವು ತಿಳ್ಕೊಂಡು ಏನು ದಾಖಲೆ ಮಾಡಿಕೊಳ್ಬೇಕು ಎನ್ನುವಂಥ ಉದ್ದೇಶ. ಈಗ ನಾವು ನೇರ ಸಂದರ್ಶನಕ್ಕೆ ಬಂದರೆ, ತಾವು ಯಕ್ಷಗಾನ ಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡಿದ ಹಿನ್ನೆಲೆಯನ್ನು ಸ್ವಲ್ಪ ಹೇಳ್ತೀರಾ ಸರ್? ಯಕ್ಷಗಾನಕ್ಕೆ ಹೌದು. ನಾನು ಬಾಲ್ಯದಲ್ಲಿ 4ನೇ ವರ್ಷಕ್ಕೆ ತಂದೆಯನ್ನ ಕಳ್ಕೊಂಡವ. 3 ಜನ ಮಕ್ಕಳನ್ನ ರಕ್ಷಣೆ ಮಾಡುವುದಕ್ಕೆ ನಮ್ಮ ತಾಯಿ ಮೀನು ವೃತ್ತಿಯನ್ನು ಮಾಡಿಕೊಂಡು ಕಷ್ಟದಿಂದ ಕಾಲವನ್ನು ಕಳೆಯುತ್ತಾ ಇದ್ರು. ಹಾಗೆಯೇ ವಿದ್ಯಾರ್ಜನೆಗಾಗಿ ಯಾವುದೇ ಸವಲತ್ತು ಕೊಡುವವರು ಇರಲಿಲ್ಲ. ಆವಾಗ ನನ್ನ ನೆರೆಕೆರೆಯವರೆಲ್ಲ ಈ ಹುಡುಗ ಚುರುಕು ಇದ್ದಾನೆ, ಆದ್ದರಿಂದ ಶಾಲೆಗೆ ಕಳಿಸಬೇಕೆಂತ ಹಠ ಮಾಡಿದ ದಿಸೆಯಿಂದ ಶಾಲೆಗೆ ಹೋದೆ. 5ನೇ ತರಗತಿಯವರೆಗೆ ವಿದ್ಯೆ ಕಲಿಯುವಾಗಲೂ ಸರಿಯಾದ ಪುಸ್ತಕದ ವ್ಯವಸ್ಥೆಯನ್ನು ಮಾಡುವವರಿರಲಿಲ್ಲ. ಆದರೆ ಇನ್ನೊಬ್ಬರಿಂದ ಬೇಡಿ ಕಾಡಿ ವಿದ್ಯಾರ್ಜನೆ ನನ್ನ ತಾಯಿ. 5ನೇ ಕ್ಲಾಸಿನ ವಿದ್ಯೆ ಮುಗಿದ ಮೇಲೆ ಬೇಲ್ತೂರು ಬಣ್ಣದ ರಾಮ ಬೆಳಗಾರರು
ಹೂವಿನ ಕೋಲಿಗೆ ಬರ್ತೀಯಾ ಅಂತ ಕೇಳಿದರು. ಹ್ಮ್ ಆಗ ಪರಂಪರಾಗತವಾಗಿ ಬೆಳೆದು ನಿಂತಿರುವಂಥ ಹೂವಿನ ಕೋಲಿನ ಒಂದು ಕಲೆ, ಅದನ್ನು ಅಳವಡಿಸಿಕೊಂಡು 2 ವರ್ಷ ಹೂವಿನ ಕೋಲಿಗೆ ಹೋದೆ. ಅವರು ಬರೆದು ಕೊಟ್ಟ ಅರ್ಥವನ್ನು ಹೇಳುವಾಗ ಇವನಿಗೆ ಯಕ್ಷಗಾನದ ಅಭಿರುಚಿ ಉಂಟೆನ್ನುವುದನ್ನು ತಿಳಿದು ಹ್ಮ್ ಅವರು ನನಗೆ ಯಕ್ಷಗಾನಕ್ಕೆ ಕರೆದುಕೊಂಡು ಹೋದರು. ಹಾಗೆಯೇ ಕೋಡಂಗಿ ನಿತ್ಯವೇಷ ಈ ವೇಷವನ್ನು ಮಾಡ್ತಾ ಇದ್ದಾಗ ಆ ಹೆಜ್ಜೆಯಲ್ಲಿ ಪರಿಪೂರ್ಣತೆ ಪಡೆಯಬೇಕು ಈ ಮಗು ಅಂತ ತಿಳಿದು ನನ್ನ ಅನ್ನದಾತ ಯಕ್ಷಗಾನದ ಗುರುವಾದ ರಾಮ ಬಳಗಾರರಿಗೆ ಹೆಜ್ಜೆ ಹೇಳಿಕೊಡುವಂಥ ವ್ಯವಧಾನ ಇಲ್ಲ. ಹ್ಮ್ ಹೆರಂಜಾಲ ವೆಂಕಟರಮ ಗಾಣಿಗರು ಕೇಂದ್ರದ ಗುರು ವೀರಭದ್ರ ನಾಯಕರ ಶಿಷ್ಯ. ಹೌದು. ಅವರ ಮನೆಗೆ ಹೋಗಿ ನಾನು ಹೆಜ್ಜೆ ಕಲಿಯುವುದಕ್ಕೆ ಅಭ್ಯಾಸ ಮಾಡಿದೆ. ಆದರೆ ಕಮ್ಮದ ಕೋಣೆಯಲ್ಲಿ ಒಂದು ಕಮಲಮ್ಮ ಎನ್ನುವ ಒಂದು ಹೆಂಗಸು ನನಗೆ ಆಶ್ರಯ ಕೊಟ್ಟು ಅನ್ನ ಕೊಟ್ಟರು. ಅವರ ಮನೆಯಿಂದ ನಡೆದು ಹೆರಂಜಾಲಿಗೆ ಹೋಗ್ತಾ ಇದ್ದೆ. ಅಲ್ಲಿ 2 ಗಂಟೆವರೆಗೆ ಹೆಜ್ಜೆ ಕಲಿತು ಅಲ್ಲಿಯೇ ಇದ್ದು 4 ಗಂಟೆಗೆ ಕಮ್ಮದ ಕೋಣ ಗಣಪತಿ ದೇವಸ್ಥಾನದಲ್ಲಿ 4-6 ಜನರು ಟೀಚರ್ಸ್ಗಳು ಹೆಜ್ಜೆ ಕಲಿಯುವುದಕ್ಕಾಗಿ ಬರ್ತಾ ಇದ್ದರು. ವಿಠ್ಠಲ್ ಮಾಸ್ಟ್ರು, ಭಾಸ್ಕರ್ ಮಾಸ್ಟ್ರು ಮತ್ತು ಶ್ರೀಧರ್ ಮಾಸ್ಟ್ರು ಇವರೆಲ್ಲ ಅವರೊಟ್ಟಿಗೆ ಹೆಜ್ಜೆಯನ್ನು ಕಲಿತು ಹೆಜ್ಜೆ ಅಭ್ಯಾಸ ಮಾಡಿದೆ. ಹಾಗೆಯೇ ಮಾನಗಟ್ಟೆ ಮೇಳದಲ್ಲಿರುವಾಗ ಬಡಗಿನ ಯಕ್ಷಗಾನ ಖ್ಯಾತ ಕಲಾವಿದ ವೀರಭದ್ರ ನಾಯಕರ ಒಡನಾಟ ಸಿಕ್ಕಿತ್ತು. ಆವಾಗ ನನಗೆ ಸಣ್ಣ ಪುಟ್ಟ ವೇಷ ಮಾಡಲಿಕ್ಕೆ ಎಲ್ಲ ಮಾರ್ಗದರ್ಶಕರವರಾದರು. 7ನೇ ವರ್ಷದವರೆಗೆ ನಾನು ಮಾನಗಟ್ಟೆ ಮೇಳದಲ್ಲಿ ಗೆಜ್ಜೆ ಕಟ್ಟಿ ಅಲ್ಲಿಯೇ ನಾನು ಕಲಾವಿದನಾಗಿ ದುಡಿಯುತ್ತಾ ಇದ್ದೆ. ಹಾಗೆಯೇ ವೇಷ ಮಾಡುತ್ತಿರುವಾಗ ಮಾನಗಟ್ಟೆ ಮೇಳದವರು ಎಲ್ಲರೂ ಸೇರಿ ಕುಂದಾಪುರ ಗಾಂಧಿ ಮೈದಾನದಲ್ಲಿ ನಿನ್ನದ್ದೇ ಬಬ್ರುವಾನ ಆಗಬೇಕಂತ ಹಠ ಮಾಡಿದರು. ಆವಾಗ ಬಬ್ರುವಾನ ಮಾಡುವಂಥ ಅರ್ಹತೆ ನನಗಿಲ್ಲದಿದ್ದರೂ ನನ್ನ ಎದುರುಗಡೆಯಲ್ಲಿ ಬಂದವರು ಹಳ್ಳಾಡಿ ಮಂಜೇಶಿಟ್ರು, ಖ್ಯಾತ ಕಲಾವಿದ, ನಾನು ಹುಡುಗ. ಆವಾಗ ನನ್ನ ಆ ಪ್ರದರ್ಶನ, ನಾನು ನಾಟ್ಯ ಮಾಡುವುದನ್ನು ಇದನ್ನೆಲ್ಲ ನೋಡಿ ಪಳ್ಳಿ ಸೋಮನಾಥ ಹೆಗ್ಡೆಯವರು ಆ ಹುಡುಗ ಯಾರು ಅಂತ ಕೇಳಿದಾಗ ಬೆಲ್ತೂರು ರಮೇಶ್ ಅಂತ ಹೇಳಿ ನನ್ನನ್ನು ಸಾಲಿಗ್ರಾಮ ಮಾಡಲಿಕ್ಕೆ ಕೊಂಡು ಹೋದರು. 10 ವರ್ಷ ಸಾಲಿಗ್ರಾಮ ಮೇಳದಲ್ಲಿ ನಾನು ಕೆಲಸ ಮಾಡಿದ್ದೆ. ಹಾಗಿದ್ರೆ ನನ್ನ ಕಲಾ ಕೌಶಲತೆ ಕಂಡು ಇದು ಡಾಕ್ಟರ್ ರೇಷನ್ ಮಾರ್ತಾ ಎನ್ನುವರು ನಮ್ಮಲ್ಲಿಯ ಸಮರ್ಥ ಕಲಾವಿದರನ್ನು ತನ್ನೂರಿಕೊಂಡು ಹೋಗಬೇಕೆನ್ನುವ ದೃಷ್ಟಿಯಿಂದ 13 ಜನ ಕಲಾವಿದರನ್ನು ಆಯ್ಕೆ ಮಾಡಿ ಅಭಿಮನ್ಯು, ಬಬ್ರುವಾಹನ, ಲವಕುಶ, ಪ್ರಶಸೇನ ಇಂಥ ಮುಖ್ಯ ಪಾತ್ರಗಳನ್ನು ಮಾಡಿ ನಾನು ಅಮೇರಿಕದಲ್ಲಿ 2 ತಿಂಗಳು ಜರ್ಮನಿ 2 ತಿಂಗಳ ಕಾಲವನ್ನು ಕಳೆದೆ. ಹಾಗೆಯೇ ಅದರ ಮರು ವರ್ಷ ಫ್ರಾನ್ಸಿಗೆ ಹೋದೆ. ನಂತರ 2 ವರ್ಷದ ನಂತರ ಹಾಂಗ್ಕಾಂಗಿಗೆ ಹೋದೆ. ನಂತರ ಇಸ್ರೇಲಿಗೆ ಹೋದೆ. ಒಟ್ಟು 5 ವರ್ಷ ಯಕ್ಷಗಾನದ ತಿರುಗಾಟ ಮುಗಿಸಿದೆ. ಅಲ್ಲಿಂದ ಬಂದು ಪುನಃ ಸುಕೂರು ಮೇಳ ಏಳುವ ಕಾಲ, ಅಂದರೆ ಪ್ರಾರಂಭ ಅಂದರೆ ಹಿಂದೆ ಇದ್ದಿತ್ತು, ಮೇಳ ನಿಂತು ಹೋಯ್ತು. ಏಳುವ ಕಾಲ 82ರಲ್ಲಿ ಸೌಕೂರು ಮೇಳದಲ್ಲಿ 3 ವರ್ಷ ಕಾಲವನ್ನು ಕಳೆದೆ. ಯಕ್ಷಗಾನ ಕಲೆಯಲ್ಲಿ ದುಡಿದೆ. ಹಾಗೆಯೇ ಮಂದರ್ತಿ ಮೇಳದವರು ನನ್ನನ್ನು ಕರೆದರು. ಅಲ್ಲಿ ಯಕ್ಷಗಾನ ಕಲಾವಿದನಾಗಿ ದುಡಿದೆ. ಮಡಮಕ್ಕಿ ಮೇಳದಲ್ಲಿ 4 ವರ್ಷ ವೇಷ ಮಾಡಿ ವೇಷಧಾರಿಯಾಗಿ ಯಕ್ಷ ಪ್ರದರ್ಶನ ಮಾಡಿದೆ. ಹಾಗೆಯೇ ಹಾಲಾಡಿ ಮೇಳದಲ್ಲಿ 8 ವರ್ಷ ಯಕ್ಷಗಾನದಲ್ಲಿ ದುಡಿದೆ. ಇದನ್ನು ತಿಳಿದು ಬಗ್ವಾಡಿ ಮಗುವೀರ ಮಹಾಜನ ಸಂಘದವರು ನಾವು ಮೇಳ ಮಾಡ್ತೇವೆ, ನೀವು ಬರಬೇಕು, ಇನ್ನೊಂದು ಮೇಳದಲ್ಲಿ ಅಡ್ವಾನ್ಸ್ ಕೊಡು ನಮಗೆ ಬೇಕು ಅಂತ ನನ್ನನ್ನು ಕರೆದರು. ಆವಾಗ ಅಲ್ಲಿ ಅಡ್ವಾನ್ಸನ್ನು ವಾಪಸ್ ಮಾಡಿ ಸಂಘದ ವತಿಯಿಂದ ಆಗುವ ಮೇಳಕ್ಕೆ ಮೇಳದ ಪ್ರತಿನಿಧಿಯಾಗಿ 1 ವರ್ಷ ಬಗ್ವಾಡಿ ಮೇಳದಲ್ಲಿ ನಿಂತೆ. ನಂತರ ಬೆಲ್ತೂರು ರಮೇಶನಿಗೆ ಈ ಮೇಳವನ್ನು ಕೊಡಬೇಕು, ಅವನೇ ನಡೆಸಬೇಕಂತ ಹೇಳಿದಾಗ ನಾನು ಮೇಳದ ಯಜಮಾನನಾಗಿ 1 ವರ್ಷ ತುಂಬ ಲಾಸ್ ಆಯಿತು. ಆದರೂ ಚಿಂತೆ ಇಲ್ಲ, ಕಲೆಗಾಗಿ ದುಡಿದೆ. ಹಾಗೆಯೇ ಮಡಮಕ್ಕಿಯವರು ಮತ್ತೆ ಪುನಃ ನನ್ನನ್ನು ಕರೆದು 2 ವರ್ಷ ಅಲ್ಲಿ ಕಲಾ ಸೇವೆ ಮಾಡಿದೆ. ಹಾಗೆ ಇದನ್ನು ತಿಳಿದಿರುವಂಥ ಬೆಂಗಳೂರು, ಶಿವಮೊಗ್ಗ, ಬಾಂಬೆ, ನನ್ನ ಸ್ವಕ್ಷೇತ್ರದಲ್ಲಿ ಪ್ರಶಸ್ತಿಯೋ ಸನ್ಮಾನವೋ ಎಲ್ಲ ಆಗಿದೆ. ಉಡುಪಿ ಜಿಲ್ಲಾ ಪ್ರಶಸ್ತಿ ಆಗಿದೆ. ನನ್ನ ಜೀವನದಲ್ಲಿ ಎಷ್ಟು ಬಡತನ ಇದ್ದರೂ ಒಂದೊಂದೇ ಪ್ರಶಸ್ತಿ ಜನಾಭಿಪ್ರಾಯಗಳಲ್ಲಿ ಸಿಕ್ಕಿದ್ದಕ್ಕೆ, ಈ ಕಲಾದೇವಿಯ ಸೇವೆ ಮಾಡಿದ್ದಕ್ಕೆ ನನಗೊಂದು ಮನಸ್ಸಿಗೆ ಹೆಮ್ಮೆಯ ಸಂಗತಿ. ಇದೇ ಸಂತೋಷ.
ಅದು ಅಲ್ಲದೆ ಈ ವಯಸ್ಸಿಗೂ ನಾನು ಯಕ್ಷಗಾನಕ್ಕೆ ಹೋಗುವುದಕ್ಕೆ ನನ್ನನ್ನು ಕರಿತಾರಲ್ಲ ಅನ್ನುವ ಇನ್ನೊಂದು ರೀತಿಯ ಸಂತೋಷ. ಕರೆಕ್ಟ್. ಆದರೆ ಕಲಾದೇವಿಯ ಸ್ವಾಧೀನ ನನ್ನಮ್ಮ ಯಾವಾಗ ಬಿಟ್ಟಿದ್ದಾಳೋ ಅಂದಿನಿಂದ ಇಂದಿನವರೆಗೂ ಕಲಾ ಸೇವೆ ಮಾಡ್ತಾ ಇದ್ದ ದೆಸೆಯಿಂದ ಮನಸ್ಸಿಗೆ ಅತಿ ಸಂತೋಷ ಉಂಟು. ಸರ್, ಈ ಯಕ್ಷಗಾನ ಕಲೆಯಲ್ಲಿ ಬಹಳ ವೈವಿಧ್ಯತೆಗಳು ಇದೆ. ಹೌದು. ಮುಖವರ್ಣಿಕೆಯಲ್ಲಿರ್ಬೋದು ಅಥವಾ ವೇಷಭೂಷಣದಲ್ಲಿರ್ಬೋದು, ನಾವು ಪ್ರದರ್ಶನ ಮಾಡುವಂತಹ ರಂಗನಡೆಯಲ್ಲಿರ್ಬೋದು, ಅನೇಕ ವೈವಿಧ್ಯತೆಗಳನ್ನು ಈ ಯಕ್ಷಗಾನ ಕಲೆ ಒಳಗೊಂಡಿದೆ. ಹಾಗಿದ್ದರೂ ಕೂಡ ಮತ್ತಷ್ಟು ಹೊಸತನವನ್ನು ಅಥವಾ ಬೇರೆ ಬೇರೆ ವೈವಿಧ್ಯತೆಗಳನ್ನು ಇದರಲ್ಲಿ ಅಳವಡಿಸಿಕೊಳ್ಳುವುದರ ಔಚಿತ್ಯ ಏನು? ಈಗ ಯಕ್ಷಗಾನ ಕಲೆ ಎನ್ನುವುದು ಪರಂಪರಾಗತವಾಗಿ ಬೆಳೆದು ನಿಂತಿರುವಂತಹ ಕಲೆ, ಸಾಂಪ್ರದಾಯಿಕ ಕಲೆ, ಸಾಂಪ್ರದಾಯಿಕ ಹೆಜ್ಜೆ. ಈ ಹೊಸ ರೀತಿಯ ವೈಖರಿಯನ್ನು ನೋಡಿದರೆ ಈಗಿನ ಆಧುನಿಕ ಕಾಲದ ಜನರಿಗೆ ಮಾತ್ರ ಅದು ಸಮಾಧಾನವೇ ಹೊರತು ನನ್ನಂಥ ಹಿರಿಯ ಕಲಾವಿದ, ಹಿಂದಿನವರ ಒಡನಾಟದಲ್ಲಿದ್ದ ಕಲಾವಿದನಿಗೆ ಅದು ಮನಸ್ಸಿಗೆ ಸಮಾಧಾನ ಇದ್ದರೂ ನಾವು ಅದು ಹಾಗಲ್ಲ ಅಂತ ಹೇಳುವುದಿಲ್ಲ. ಈಗಿನ ಜನರಿಗೆ ಬೇಕು, ಅದನ್ನು ಅಳವಡಿಸಿಕೊಳ್ತಾರೆ, ಅವರು ಆ ರೀತಿ ಕುಣಿತಾರೆ. ಶಾಸ್ತ್ರೋಕ್ತ ಯಕ್ಷಗಾನ ಕಲೆ, ಅದರ ಬೆಲೆ ಅಲ್ಲ, ಆ ನೃತ್ಯ ಭಾಗ ಇಂಥದ್ದೇ ಅಂತ ಗುರು ವೀರಭದ್ರ ನಾಯ್ಕರು, ಹೆರಂಜಾಲ ವೆಂಕಟರಮಣ ಗಾಣಿಗರು, ಹರಾಡಿ ಕೃಷ್ಣ ಗಾಣಿಗರು, ಮತ್ತು ಆ ಗೊತ್ತುಗಾರಿಕೆ ವಿಷಯದಲ್ಲಿ ಹರಾಡಿ ರಾಮಗಾಣಿಗರು, ಇವರೆಲ್ಲ ಔಚಿತ್ಯ ಪೂರ್ಣವಾಗಿ ಯಕ್ಷಗಾನದಲ್ಲಿ ತಾವು ತೋರಿಸಿಕೊಟ್ಟಿದ್ದಾರೆ. ಅದನ್ನೇ ಅಳವಡಿಸಿಕೊಂಡು ಹೋಗಬೇಕೆನ್ನುವ ಮನಸ್ಸು ನನಗುಂಟು. ತಮ್ಮ ವೈವಿಧ್ಯಮಯ ಬೇರೆ ಬೇರೆ ನೃತ್ಯ ಇದನ್ನೆಲ್ಲ ಮಾಡಿಕೊಂಡು ಬಂದಿದ್ದಾರೆ. ಸರ್, ಈ ಯಕ್ಷಗಾನದ ಏನು ಪರಂಪರೆ ಅಥವಾ ಸಂಪ್ರದಾಯ ಹಾಗಂದ್ರೆ ಏನು? ಅದನ್ನು ಯಾವ ರೀತಿ ನೀವು ಏನು ಅದಕ್ಕೆ ವ್ಯಾಖ್ಯಾನ ಕೊಡ್ತೀರಿ? ಯಕ್ಷಗಾನದ ಸಂಪ್ರದಾಯ ಅಂದರೆ ಇಂತಹದ್ದೇ ಹಳೆ ಪ್ರಸಂಗದ ಪದ್ಯವನ್ನು ಇಂತಹದ್ದೇ ರೂಪದಲ್ಲಿ ಹೇಳಬೇಕು ಅನ್ನುವ ಹಾಗೆ ಹಿಂದಿನವರು ಮಾಡಿ ಇಟ್ಟಿದ್ದಾರೆ. ಈಗ ಹೊಸ ಮುಖದ ಭಾಗವತರು ಹೊಸ ಸ್ವರೂಪವನ್ನು ಕೊಡ್ತಾ ಇದ್ದಾರೆ. ಹಿಂದೆ ನಾನು ಮಕ್ಕಳಾಟಿಕೆಯಲ್ಲಿ ಬಬ್ರುವಾಹನ ಮಾಡುವ ಸಂದರ್ಭದಲ್ಲಿ ಭಾಗವತರಾದವರು ಹಾಡುವಾಗ ಒಂದು ಬಬ್ರುವಾಹನಿಗೆ ಇಂಥದೇ ಚಿತ್ರಣ, ಇಂಥದ್ದೇ ಹಾಡನ್ನು ಹಾಡಬೇಕೆಂತ ಚಿತ್ರಿಸಿದ್ದಾರೆ. ಈಗ ಬಬ್ರುವಾಹನ ಮಾಡಿದವ ಮಂತ್ರಿಯಲ್ಲಿ ಅವ ತಂದುಕೊಟ್ಟ ಪತ್ರಿಕೆಯನ್ನು ಕುದುರೆಯಲ್ಲಿ ಹಣೆಯಲ್ಲಿ ಕಟ್ಟಿರುವಂಥ ಪತ್ರಿಕೆಯನ್ನು ಓದು ಅಂತ ಹೇಳ್ತಾನೆ. ಅವ ಓದ್ತಾನೆ. ಕೊನೆಯದಾಗಿ ಬಲವಂತರಾದರೆ ಈ ಕುದುರೆಯನ್ನು ಕಟ್ಟಬೇಕು, ಅಬಲರಾದರೆ ಶರಣು ಬರಬೇಕು ಅಂತ ಹೇಳಿದಾಗ ಬಲವಂತ ಬಬ್ರುವಾಹನ. ಆವಾಗ ಅವನಿಗೆ ಸಿಟ್ಟು ಬರುವುದು ಸ್ವಾಭಾವಿಕ. ಈಗಿನ ಭಾಗವತರು ಲಾಲಿತ್ಯಪೂರ್ಣವಾಗಿ ಕುಣಿಸುತ್ತಾರೆ. ಸಿಟ್ಟು ಬಂದ ಬಬ್ರುವಾಹನ ಆ ರೀತಿ ಲಾಲಿತ್ಯಪೂರ್ಣವಾಗಿ ಕುಣಿಯುವುದಕ್ಕೆ ಸಾಧ್ಯವೇ ಅನ್ನುವ ನನ್ನ ಅನಿಸಿಕೆ. ಹಾಗೆ ನಮ್ಮ ಮೊಗವೀರ ಸಮಾಜದ ಆಟವನ್ನು ಅರಾಟೆ ಮಂಜುನಾಥರು ಉಡುಪಿಯಲ್ಲಿ ಮಾಡಿಸಿದರು. ಮತ್ತು ಮಾರಣಗಟ್ಟೆ ಮೇಳದ ಭಾಗವತರು ನಮ್ಮ ಸಮಾಜದ ಆಟವನ್ನು ಕುಂದಾಪುರದಲ್ಲಿ ಮಾಡಿಸಿದರು. ನನ್ನದ್ದೇ ಬಬ್ರುವಾಹನ. ರಮೇಶಣ್ಣ ಈ ಪದ್ಯವನ್ನು ಹೇಗೆ ಹೇಳಲಿ ಅಂತ ಕೇಳಿದಾಗ ನಿಮ್ಮ ಅನಿಸಿಕೆ ಹಾಗುಂಟು ಹಾಗೆ ಮಾಡಿ, ಆದರೆ ನನ್ನ ಕ್ರಮ ಅಂತಿದ್ರೆ ಚಿತ್ರಾಂಗದ ಏನಂದನ ಲೇಖನ ಓದ್ರ ಕೂಡಲೇ ವಿರೋಧಿಗಳು ಹವಣಿಸಿ ನಮ್ಮ ರಾಜ್ಯಕ್ಕೆ ಬಂದಿದ್ದಾರೆ ಅಂತ ಸಿಟ್ಟಿನಿಂದ ಹೇಳುವ ಪದ್ಯ ಅಂತ ಹೇಳಿದರು. ಅದನ್ನೇ ಅಳವಡಿಸಿಕೊಂಡಿದ್ದಾರೆ. ನನ್ನ ಅನಿಸಿಕೆ ಹಾಗೆ. ಸಂಪ್ರದಾಯ ಅಂದರೆ ಆ ರಂಗದ ಚೌಕಟ್ಟು ಯಾವ ರೂಪದಲ್ಲಿ ಉಂಟೋ ಅದೇ ರೀತಿಯಲ್ಲಿ ಅಳವಡಿಸಿಕೊಳ್ಬೇಕನ್ನುವುದೇ ನನ್ನ ಉದ್ದೇಶ. ಈಗ ಹೊಸ ರೂಪ ಮಾಡಿದ್ದಕ್ಕೆ ನನಗೇನು ಬೇಸರ ಇಲ್ಲ. ಅಲ್ಲ, ಅವ್ರಿಗೆ ಯಾಕೆ ಬೇಸರ ಆಗಬೇಕು? ಈಗ ನೋಡಿ ಸರ್, ಯಕ್ಷಗಾನಕ್ಕೆ ನೃತ್ಯ, ಸಂಗೀತ, ಸಾಹಿತ್ಯ ಇತ್ಯಾದಿ ಬೇರೆ ಬೇರೆ ಈ ಸೋದರ ಕಲೆಗಳು ಅಂದರೆ ಭರತನಾಟ್ಯ, ಕೂಚಿಪುಡಿ ಇವುಗಳಿಂದೆಲ್ಲ ಯಕ್ಷಗಾನಕ್ಕೆ ಎರವಲು ತಂದು ಅಳವಡಿಸಿಕೊಳ್ಳುವುದು ಎಷ್ಟು ಸಮಂಜಸ? ನಿಜವಾಗಿ ಹೇಳುವುದಾದರೆ ಸಂಗೀತ, ಭರತನಾಟ್ಯ ಇದನ್ನೆಲ್ಲ ಅಳವಡಿಸಿಕೊಳ್ಳುವುದು ಸರಿಯಲ್ಲ ಅನ್ನುವುದು ನನ್ನ ಮನಸ್ಸಿತ್ತು ಹೋಗ್ತದೆ. ಯಕ್ಷಗಾನ ಹಿಂದಿನ ಪದ್ಧತಿ ಹಿರಿಯವರು ಹೇಗೆ ಒಂದು ಬುನಾದಿಯ ತಳಗಟ್ಟನ್ನು ಮಾಡಿ ಕೊಟ್ಟಿದ್ದಾರೋ ಅದರಂತಲೇ ಇರುವುದು ಒಳ್ಳೆಯದು ಅನ್ನುವ ಅನಿಸಿಕೆ.
ಯಕ್ಷಗಾನದ ನಿಜವಾದ ನಿರ್ದೇಶಕ ಯಾರು ಸರ್? ಭಾಗವತನೇ ನಿರ್ದೇಶಕ ಅಂತ ಎಲ್ಲರೂ ಹೇಳ್ತಾರೆ. ಆದರೆ ಇತ್ತೀಚೆಗೆ ಏನೇ ಒಂದು ಅಭಿಪ್ರಾಯ ಬರ್ತಾ ಉಂಟು ಅಂತಂದರೆ, ಹೊರಗಡೆಯಿಂದ ಒಬ್ಬ ಬೇರೆ ನಿರ್ದೇಶಕ ಇದ್ದರೆ ಒಳ್ಳೆಯದು ಅನ್ನುವಂಥ ಒಂದು ಅಭಿಪ್ರಾಯ ಕೇಳಿ ಬರ್ತಾ ಉಂಟು. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಈಗ ಸಮರ್ಥ ಭಾಗವತರು ಭಾರತ ರಾಮಾಯಣವನ್ನು ಸರಿಯಾಗಿ ಓದಿ ಅಳವಡಿಸಿಕೊಂಡು ಇನ್ನೊಬ್ಬರಿಗೆ ಉಪದೇಶ ಮಾಡುವಂಥ ಆ ಯೋಗ್ಯತೆ ಅರ್ಹತೆ ಇದ್ದದ್ದೇ ಆದರೆ ಮುಖ್ಯ ಸ್ಥಾನ ಭಾಗವತರಿಗೆ ಅಲ್ಲ. ಆ ಮೇಳದ ಸಮರ್ಥ ಎರಡನೇ ವೇಷಧಾರಿ ಅನ್ನುವುದು ಪ್ರಧಾನ ಪಾತ್ರಧಾರಿ. ಆದರೆ ಈಗ ಕೆಲವೇ ಎರಡನೇ ವೇಷಧಾರಿಗೆ ಇನ್ನಿತರ ಕಲಾವಿದರಿಗೆ ಉಪದೇಶ ಮಾಡುವ ಅರ್ಹತೆ ಇಲ್ಲದೇ ಇದ್ದವರು ಇದ್ದಾರೆ. ಕರೆಕ್ಟ್. ಸಮರ್ಥ ಎರಡನೇ ವೇಷಧಾರಿಯಾದವ ಪ್ರತಿಯೊಂದು ಪ್ರಸಂಗವನ್ನು ಮಾಹಿತಿ ಮಾಡಿಕೊಂಡು ಕಂಠಪಾಠ ಮಾಡಿಕೊಂಡು ಇನ್ನೊಬ್ಬರಿಗೆ ನಿರ್ದೇಶನ ಕೊಡುವಂಥ ಯೋಗ್ಯತೆ ಇದ್ದದ್ದೇ ಆದರೆ ಖಂಡಿತ ಮತ್ತುಳಿದವರು ಅಗತ್ಯ ಇಲ್ಲ ಅಂತ ನನ್ನ ಅನಿಸಿಕೆ. ಈಗ ನೋಡಿ ಸರ್, ನಿಮ್ಮ ಒಂದು ಅಭಿಪ್ರಾಯದಲ್ಲಿ ಈಗ 50-55 ವರ್ಷಗಳ ಯಕ್ಷಗಾನದ ಮೇಳ ತಿರುಗಾಟ ನಿಮ್ಮ ಒಟ್ಟು ಅನುಭವ, ಈ ಒಂದು ಒಟ್ಟು 50-55 ವರ್ಷಗಳಲ್ಲಿ ಯಕ್ಷಗಾನ ಕ್ಷೇತ್ರದಲ್ಲಿ ಏನೆಲ್ಲ ಬದಲಾವಣೆಗಳು ಆಗಿದೆ, ಏನೆಲ್ಲ ಮಾರ್ಪಾಟುಗಳಾಗಿದೆ? ಒಳ್ಳೆಯದು ಇರ್ಬೋದು, ಕೆಟ್ಟದ್ದು ಇರ್ಬೋದು, ಚೌಕಿಯ ವಾತಾವರಣದಲ್ಲಿರಬಹುದು ಅಥವಾ ಮುಖವರ್ಣಿಕೆ, ವೇಷಭೂಷಣ ಇತ್ಯಾದಿಗಳಲ್ಲೆಲ್ಲ ಏನು ಬದಲಾವಣೆಗಳನ್ನು ನೀವು ಗುರುತಿಸಿದ್ದೀರಿ? ನನ್ನ ಬಾಲ್ಯದಲ್ಲಿರುವಾಗ ರಂಗಸ್ಥಳ ಈ ಸ್ಟೇಜ್ಗಳ ಏನೂ ಇಲ್ಲ. 4 ತೆಮೆಯನ್ನ ಕಡಿದು ಅದನ್ನು ಬಗ್ಗಿಸಿ ಆಚೆಗೆ ಈಚೆಗೆ ಹಾಕಿ ಮತ್ತೆ ಈ ತೆಂಗಿನ ಮರದ ಆ ಬಿಳಿ ಸೋಗೆ ಉಂಟಲ್ಲ, ತುಂಬೆ ತರಿಯುವ ಸೋಗೆ ಉಂಟಲ್ಲ, ಅದನ್ನ ಕುಂಬಳಕಾಯಿಯ ಗಾತ್ರದಲ್ಲಿ ಹೀಗೆ ಆ ಕಡ್ಡಿಯನ್ನು ಸಿಕ್ಕಿಸಿ ಅದೇ ಚಂದ ಕಾಣಿಸಬೇಕನ್ನುವ ದೃಷ್ಟಿಯಿಂದ ಕಡೆಗೆ ಈಗ ರಂಗಸ್ಥಳಕ್ಕೆ ಮ್ಯಾಟ್ ಹಾಕ್ತಾರೆ. ಆವಾಗ ಮ್ಯಾಟ್ ಇಲ್ಲ, ರಂಗಸ್ಥಳಕ್ಕೆ ಹಾಕುವುದು ಬರೀ ಉಮ್ಮಿ. ಅದು ಅಲ್ಲದೆ ರಂಗಸ್ಥಳದ ಎದುರುಗಡೆಯಲ್ಲಿ ಈಗ ಬೇಕಾದ ವ್ಯವಸ್ಥೆಗಳುಂಟು ಕುಳಿತುಕೊಳ್ಳಿಕ್ಕೆ. ಆವಾಗ ಗೋಣಿಯೋ ಚಾಪೆಯೋ ಇನ್ನಿತರ ವಸ್ತುವನ್ನು ತಂದು 7:30 ಗಂಟೆ ಒಳಗೆ ಎಲ್ಲವರು ನಮ್ಮ ಜಾಗ ಸಿಗುವುದೆಲ್ಲ ಇಲ್ಲ ಅಂತ ಕಾದು ನಿಂತು ಬೆಳಗ್ಗೆ ತನಕ ಆಟವನ್ನು ನೋಡ್ತಾ ಇದ್ರು. ನನ್ನ ಮಕ್ಕಳಾಟಿಕೆಯಲ್ಲಿ ಪುರಾಣ ಪ್ರಸಂಗ ಪ್ರತಿನಿತ್ಯ ಆಗ್ತಾ ಇತ್ತು. ಆದರೆ 7:30 ಬಂದ ಜನರು ಬೆಳಗಾಗುವಷ್ಟರವರೆಗೂ ಕಣ್ಣು ಬಿಟ್ಟು ಆ ಆಸಕ್ತಿಯಿಂದ ಆ ಯಕ್ಷಗಾನವನ್ನು ನೋಡಿಕೊಂಡು ಹೋಗ್ತಾ ಇದ್ರು. ಈಗ 12:30 ಗಂಟೆಯೊಳಗೆ 10 ಜನ ಹೋಗುವಂಥ ಸಂದರ್ಭ ಈಗ ಬಂದಿದೆ. ಕಲೆಗೆ ಬೆಲೆ ಉಂಟು. ಆ ಯಕ್ಷಗಾನವನ್ನು ಇಡೀ ರಾತ್ರಿ ಕಾಣುವಂಥ ವ್ಯವಧಾನ ಈಗಿನ ಪ್ರೇಕ್ಷಕ ವೃಂದಕ್ಕೆ ಇಲ್ಲ ಅಂತ ಹೇಳ್ತೇನೆ ನಾನು. ಯಕ್ಷಗಾನ ರಂಗಭೂಮಿ ಆಧುನಿಕತೆಯ ದಾಳಿಗೆ ಒಳಗಾಗಿ ಕೂಡ ತನ್ನ ಒಂದು ಅಸ್ತಿತ್ವವನ್ನು ಉಳಿಸಿಕೊಂಡಿದೆ. ಇನ್ನು ಮುಂದಕ್ಕೆ ಅದು ಬೆಳಿಬೇಕು ಅಂತಾದ್ರೆ ಇನ್ನೂ ಏನಾದರೂ ಮಾರ್ಪಾಟುಗಳನ್ನು ಮಾಡಿಕೊಳ್ಬೇಕಾ? ಯಕ್ಷಗಾನ ಕಲೆ ದಿನೇ ದಿನೇ ವೃದ್ಧಿ ಹೊಂದ್ತಾ ಉಂಟು. ಅದು ನಮ್ಮ ಸಂತೋಷ. ಹೊಸ ರೂಪ ಅಂತ ಹೇಳಿದ್ರೆ ಹಳೆಯ ಪದ್ಧತಿಯನ್ನು ಅನುಸರಿಸಿಕೊಂಡು ಹೊಸತನವನ್ನು ತೋರಿಸಿದ್ರೆ ನಮ್ಮಂಥ ಕಲಾವಿದರಿಗೆ ಸಂತೋಷ. ಅದನ್ನು ಮರಿಬಾರದು. ಈ ಯಕ್ಷಗಾನ ಕ್ಷೇತ್ರವನ್ನು ವೃತ್ತಿಯಾಗಿ ಈಗಿನ ಕಾಲದಲ್ಲಿ ಸ್ವೀಕರಿಸುವ ಯುವಕರಿಗೆ ನೀವು ಏನು ಸಲಹೆ ಕೊಡಲಿಕ್ಕೆ ಇಷ್ಟಪಡ್ತೀರಿ? ಯಕ್ಷಗಾನ ಈಗ ಸಂಪೂರ್ಣ ಬದಲಾಗಿದೆ. ಸಮರ್ಥ ಕಲಾವಿದನಿಗೆ ಬೇಡಿಕೆ ಉಂಟು. ಸಾಮಾನ್ಯ ಮಧ್ಯಮ ತರಗತಿಯ ಕಲಾವಿದನಿಗೆ 6 ತಿಂಗಳು ವೃತ್ತಿಯಲ್ಲಿ ತನ್ನ ಜೀವನೋಪಾಯದ ಮಾರ್ಗವನ್ನು ಕಂಡುಕೊಳ್ಳುವುದು ಸಾಧ್ಯ ಉಂಟು. ಕರೆಕ್ಟ್. ನಂತರ ಮಳೆಗಾಲದಲ್ಲಿ ಯಾವುದೇ ಅವನಿಗೆ ಕೆಲಸ ಮಾಡುವಂತ ಅವಕಾಶ ಸಿಗುವುದು. ಕರೆಕ್ಟ್. ಒಬ್ಬ ಮೇಳದಲ್ಲಿ ಕಲಾವಿದನಾದವ ಇನ್ನೊಬ್ಬರ ಮನೆಯ ಕೂಲಿ ಕೆಲಸ ಮಾಡುವುದಂತ ಹೇಳಿದರೆ ಅವನ ಘನತೆ ಗೌರವಕ್ಕೆ ಧಕ್ಕೆ ಬರ್ತದೆ. ಹೋಗಲಿಕ್ಕೆ ಮನಸ್ಸು ಬರುವುದಿಲ್ಲ. ಆರ್ಥಿಕ ಸ್ಥಿತಿ ಮುಗ್ಗಟ್ಟು, ಸಂದಿಗ್ಧ ಸ್ಥಿತಿ ಅವನ ಪಾಲಿಗೆ ಬರ್ತದೆ. ಆದ್ದರಿಂದ ಯಕ್ಷಗಾನವೇ ಜೀವನದ ಸಂಪತ್ತೆನ್ನುವುದನ್ನು ತಿಳಿದು ಯಕ್ಷಗಾನ ರಂಗದಲ್ಲಿ ದುಡಿದು ನಾನು ಬದುಕ್ತೇನಂತ ಹೇಳುವುದು ನನ್ನ ದೃಷ್ಟಿ ಸ್ವಲ್ಪ ಕಷ್ಟ ಆಗಿ ಕಾಣ್ತದೆ. ಆದರೆ ನಾನು ಇಲ್ಲಿವರೆಗೆ ನನ್ನ ಜೀವನದಲ್ಲಿ ನನಗೆ ಒಂದು ಹೊಸ ಬೆಳಕೆ ಸಿಕ್ಕಿದೆ.
ಒಂದು 4-5 ಬಾರಿ ಫಾರ್ಮ್ ತಿರುಗಾಟುವೋ ಮಳೆಗಾಲದ ಆಟವೋ ಇದೆಲ್ಲ ಸಿಕ್ಕಿದೆ. ಆದರೆ ಸರಿಯಾದ ಬೇಡಿಕೆ ಇರುವ ಕಲಾವಿದನಿಗಾದರೂ ತೊಂದರೆ ಇಲ್ಲ. ಕರೆಕ್ಟ್. 6 ತಿಂಗಳು ಬೇಡಿಕೆ ಇಲ್ಲದ ಕಲಾವಿದನಿಗೆ ಇದೇ ವೃತ್ತಿ ಪ್ರಧಾನ ಅಂತ ಗ್ರಹಿಸಿಕೊಂಡ್ರೆ ಸಾಂಸಾರಿಕವಾದ ಜೀವನ ಸಾಗಿಸುವುದು ಕಷ್ಟ ಅಂತ ನನ್ನ ಅನಿಸಿಕೆ. ಪುರಾಣೇತರ ಪ್ರಸಂಗಗಳು ಯಕ್ಷಗಾನಕ್ಕೆ ಪೂರಕವೇ ಅಥವಾ ಮಾರಕವೇ? ಅಂದರೆ ಈ ಕಾಲ್ಪನಿಕ ಮತ್ತು ಯಾವುದು ಸಾಮಾಜಿಕ, ಕ್ಷೇತ್ರ ಮಹಾತ್ಮೆ, ಇವುಗಳೆಲ್ಲ ಯಕ್ಷಗಾನಕ್ಕೆ ಪೂರಕವೇ ಮಾರಕವೇ? ನನ್ನ ಅನಿಸಿಕೆಯಂತೆ ಪೌರಾಣಿಕ ಪ್ರಸಂಗವೇ ಪೂರಕ. ಆದರೆ ದೊಡ್ಡ ದೊಡ್ಡ ಕ್ಷೇತ್ರ, ಧರ್ಮಸ್ಥಳ, ಕಟೀಲು, ಮಾರಣಗಟ್ಟೆ, ಮಂದರ್ತಿ, ಅಮೃತೇಶ್ವರಿ, ಇದು ದೊಡ್ಡ ಕ್ಷೇತ್ರವೂ ಹೌದು, ಪುಣ್ಯಕ್ಷೇತ್ರವೂ ಹೌದು. ಆ ಕ್ಷೇತ್ರದ ವತಿಯಿಂದ ಅಲ್ಲಿಯ ಮಹಿಮೆಯನ್ನು ತಿಳಿದುಕೊಳ್ಳಬೇಕೆನ್ನುವ ಆಸಕ್ತಿಯಿಂದ ದೇವಿ ಮಹಾತ್ಮೆ, ಕ್ಷೇತ್ರ ಮಹಾತ್ಮೆ ಇಂಥ ಪ್ರಸಂಗವನ್ನು ಮಾಡುವಾಗ ಆ ಕ್ಷೇತ್ರ ಮಹಾತ್ಮೆ ವಿಷಯದಲ್ಲಿ ಪೂರಕವೇ. ಹೊಸ ಪ್ರಸಂಗಕ್ಕೆ ಆಯುಷ್ಯ ಅಂತ ಹೇಳಿದ್ರೆ 1 ವರ್ಷ, 3 ವರ್ಷ ಆ ರೀತಿ ಬೇಡಿಕೆ ಮಾಡ್ತಾರೆ, ಮಾಡುವುದಿಲ್ಲ ಅನ್ನೋ ಅರ್ಥ ಅಲ್ಲ, ಬೇಡಿಕೆ ಇರುವುದು ಕಷ್ಟ. ನಾನೀಗ ನೋಡ್ತಾ ಇದ್ದೇನೆ. ಕರೆಕ್ಟ್. ಈಗ ನೋಡಿ ಸರ್, ಒಡ್ಡೋಲಗ ಕ್ರಮ, ಆಮೇಲೆ ಪೂರ್ವರಂಗ, ಇದೆಲ್ಲ ಬಡಗುತಿಟ್ಟಿನಲ್ಲಿ ಪ್ರಾಯಶಃ ಮಾಯವೇ ಆಗ್ತಾ ಇದೆ. ಇದನ್ನು ಉಳಿಸಿ ಬೆಳೆಸಬೇಕು ಅಂತಾದರೆ ಏನೆಲ್ಲ ಮಾಡ್ಬೋದು? ಇದನ್ನು ಉಳಿಸಬೇಕಿದ್ರೆ ಮೇಳದಲ್ಲಿ ಮೇಳ ನಡೆಸುವ ಯಜಮಾನರು ರಂಗದ ಕಲ್ಪನೆ ಇದ್ದು ಸಂಪ್ರದಾಯಬದ್ಧವಾದ ನಿತ್ಯವೇಷ, ಪೀಠಿಕೆ ಶ್ರೀವೇಷ, ಒಡ್ಡೋಲಗ ಇದು ಅಗತ್ಯವಾಗಿ ಆಗಲೇಬೇಕಂತ ನಾವು ಸಂಪ್ರದಾಯವನ್ನು ಉಳಿಸಲಿಕ್ಕಾಗಿ ಇದು ಮಾಡ್ತೇವೆ ಅಂತ ಹಠ ತೊಟ್ಟು ಅದಕ್ಕಾಗುವ ಕಲಾವಿದರನ್ನು ಆಯ್ಕೆ ಮಾಡಿ ಈಗ ಎಲ್ಲರೂ ಒಡ್ಡೋಲಕ್ಕೆ ನಾನು ಮಾಡೋದಿಲ್ಲ ಅಂತ ಹೇಳ್ತಾರೆ, ಪೀಠಿಕೆ ಶ್ರೀವೇಷ ನಾನು ಮಾಡೋದಿಲ್ಲ ಅಂತ ಹೇಳ್ತಾರೆ, ನಿತ್ಯವೇಷ ಮಾಡುವುದಿಲ್ಲ ಅಂತ ಹೇಳ್ತಾರೆ. ಆವಾಗ ಮೇಳದ ಯಜಮಾನರಿಗೂ ಕಷ್ಟ ಆಗ್ತದೆ. ಅವರು ಪೂರ್ವ ಸಿದ್ಧತೆಯನ್ನು ಮಾಡಿಕೊಂಡು ಅದನ್ನು ಮಾಡಿದರೆ ಸಂಪ್ರದಾಯಬದ್ಧವಾದ ಯಕ್ಷಗಾನ ಉಳಿಯುವುದಿಲ್ಲ, ಉಳಿಯುತ್ತದೆ. ನಿತ್ಯವೇಷ, ಪೀಠಿಕೆ ಶ್ರೀವೇಷ, ಒಡ್ಡೋಲಗ ಕಾಣಲಿಕ್ಕೆ ಸಾಧ್ಯ. ಈಗ ಬೇರೆ ಬೇರೆ ಸಂಘದವರು, ಈ ಬನ್ನಂಜಿಯವರು, ಇವರು ಅಲ್ಲೆಲ್ಲ ನಾನು ಕಳೆದ ವರ್ಷ ಒಂದು ಸನ್ಮಾನ ಇತ್ತು, ಹೋಗಿದ್ದೆ. ಶಾಸ್ತ್ರೋಕ್ತ ಒಡ್ಡೋಲಗ ನನಗೆ ಭಾಳ ತೃಪ್ತಿ ಆಯಿತು. ಈಗಿನವರಿಗೆ ಒಡ್ಡೋಲಗ ಅಂದರೆ ಅಂಥದ್ದು 4-5 ಜನರು ಕೊಳ್ಳುವುದು, ಇಂತಹದ್ದೆಲ್ಲ ಹೇಳುವವರು ಇದ್ದಾರೆ. ಆಸಕ್ತಿಯಿಂದ ಯಕ್ಷಗಾನದ ಬಗ್ಗೆ ಆಸಕ್ತಿ ಮೂಡಿಸುವವರಿದ್ದರೆ ಇದನ್ನು ಉಳಿಸಬೇಕಂತಲೇ ನನ್ನ ಆಸೆ. ಈಗ ನೋಡಿ ಸರ್, ಸಂಗೀತದ ಆಲಾಪನೆ, ಆಮೇಲೆ ಉದ್ದ ಪದ, 3-4 ಸತಿ ಪದ್ಯ ಹೇಳುವಂಥದ್ದು, ಇವೆಲ್ಲ ಒಬ್ಬ ವೇಷಧಾರಿಗೆ ಕುಣಿಲಿಕ್ಕೆ, ಅವನ ನಾಟ್ಯಕ್ಕೆ ಅನುಕೂಲತೆಯನ್ನು ಕೊಡ್ತದ? ಒಳ್ಳೆಯ ರೀತಿಯಲ್ಲಿ ಕುಣಿಯುವ ಇದ್ದರೆ ಪದ್ಯವನ್ನು ಎಳೆದೇ ಹೇಳ್ತಾರೆ. ಆದರೆ ಇದು ಹೊಸ ರೂಪ. ಈಗಿನ ಭಾಗವತರಾದವರು ಹೊಸ ರೂಪವನ್ನು ತೋರಿಸ್ತಾ ಇದ್ದಾರೆ. ಈ ಒಂದೊಂದು ಶಬ್ದವನ್ನು 4-6 ಬಾರಿ ಹೇಳಿದರೆ ಅಷ್ಟು ದಣಿದ ಕಲಾವಿದ ಆ ಶಬ್ದದ ಸ್ಪಷ್ಟತೆ ಪ್ರೇಕ್ಷಕರಿಗೆ ಆಗ್ತದೆ, ಅರ್ಥ ಹೇಳುವುದು ಯಾಕೆ ಅನ್ನೋ ಸ್ಥಿತಿಗೆ ಬಿಡ್ತದೆ. ಕರೆಕ್ಟ್. ನನ್ನ ಅನಿಸಿಕೆ, ಇನ್ನೊಬ್ಬರನ್ನು ದೂರುವುದಲ್ಲ, ನೀವು ದೂರುವುದಲ್ಲ, ಅದಕ್ಕೆ ಸಿಟಿ ಬೀಳುತ್ತದೆ. ಚಂದವಾಗಿ ರಾಗ ಎಳೆದು ಅರ್ಧ ಗಂಟೆವರೆಗೂ ಪದ್ಯ ಹೇಳಿದರೆ ಉನ್ನತ ಮಟ್ಟದ ಭಾಗವತ ಎನ್ನುವ ಹಾಗೆ ಸಿಟಿ ಬೀಳುತ್ತದೆ. ಆವಾಗ ನಮಗೇನೋ ಒಂದು ತೊಡಕಾಗಿ ನಮ್ಮ ಮನಸ್ಸಿಗೆ ಕಂಡ್ರು ಪ್ರೇಕ್ಷಕರಿಗೆ ಬೇಕಲ್ಲ, ಕರೆಕ್ಟ್, ಅದನ್ನು ದೂರ ಮಾಡಲಿಕ್ಕೆ ಅದು ಸರಿಯಲ್ಲ ಅಂತ ಹೇಳುವಂಥ ಮನಸ್ಸು ನಾವು ಹೇಳೋದು ಸರಿಯಲ್ಲ. ಇವರೇನೋ ಬೆಲ್ದ ರಮೇಶನ್ನ ಹಳೆಯ ಪದ್ಧತಿಯ ಯಾವುದೋ ಒಂದು ನಡೆಯಲ್ಲಿ ವಿಚಾರವನ್ನು ಹೇಳ್ತಾರೆ ಎನ್ನುವ ಕೆಟ್ಟ ಮಾತು ಎದುರುಗಡೆ ಹೇಳದಿದ್ದರೂ ಬೆನ್ನಿಂದ ಬರ್ತದೆ. ಈಗ ನೋಡಿ ಸರ್, ಯಕ್ಷಗಾನಕ್ಕೆ ಅದೇ ಏನು ಈ ಹರಕೆ ಬಯಲಾಟ ಇದರಲ್ಲೆಲ್ಲ ಈ ಅತಿಯಾದ ಆಡಂಬರ, ಅಂದರೆ ಹೂವಿನ ಅಲಂಕಾರ, ಆಮೇಲೆ ಮದ್ದುಗುಂಡು, ಸಿಡಿಮದ್ದು, ಇವೆಲ್ಲ, ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅಂದರೆ ಹರಕೆ ಆಟವನ್ನು ಮಾಡ್ತಾರೆ, ಸಂಪತ್ತಿದ್ದವರು ತುಂಬ ಮಂದಿಗಳಿರ್ತಾರೆ. ಪ್ರಚಾರದ ದೃಷ್ಟಿಯಲ್ಲಿ ನಾವು ಒಂದು ಆಟಕ್ಕೆ ಇಂತಿಷ್ಟು ಖರ್ಚು ಮಾಡಿದ್ದೇವೆ, ಇಂತಿಷ್ಟು ಸಿಡಿಮದ್ದು ಸುಟ್ಟಿದ್ದೇವೆ, ತುಂಬ ಹೂವನ್ನು ದೇವರಿಗೆ ಅರ್ಪಿಸಿದ್ದೇವೆ ಅಂತ
ಈಗ ದೇವರು ತುಂಬಾ ಹೂ ಬೇಕಂತೇಳಿ ಹೇಳುವುದಿಲ್ಲ. ಕರೆಕ್ಟ್. ಒಂದು ದಳ ತುಳಸಿಯಿಂದ ಭಗವಂತ ಸಂತೃಪ್ತಿ ಪಡಿಸಲಿಕ್ಕೆ ಸಾಧ್ಯ ಅಂತ ಹಿರಿಯವರು ರಂಗದಲ್ಲಿಯೂ ಹೇಳುವುದನ್ನು ಕೇಳಿದ್ದೇನೆ. ನಾನು ಸಹ ಒಂದು ವಿಷ್ಣುವು ಕೃಷ್ಣನು ಮಾಡಿಕೊಂಡು ಅರ್ಥ ಹೇಳುವುದು. ಭಗವಂತನ ಈ ತುಳಸಿ ಕಟ್ಟೆ ಫುಲ್ ಹೂವು ಹಾಕಿ ನನ್ನ ಶೃಂಗಾರ ಮಾಡು ಅಂತ ಹೇಳುವುದಿಲ್ಲ. ಭಕ್ತಿಕೃತ ಜನಾರ್ದನ ಅಂತ ಹೇಳಿದ ಹಾಗೆ ಕರೆಕ್ಟ್. ಭಕ್ತಿಯಿಂದ ನೀವು ಎಷ್ಟು ಆರಾಧನೆ ಮಾಡ್ತೀರೋ ಅದನ್ನ ನಾನು ಸ್ವೀಕರಿಸ್ತೇನೆ ಅಂತ ಭಗವಂತ ಹೇಳ್ತಾನೆ. ಈಗ ನೋಡಿ ಸರ್, ಇತ್ತೀಚೆಗೆ ಯಕ್ಷಗಾನ ವೈಭವ, ಆಮೇಲೆ ನಾಟ್ಯ ವೈಭವ ಇವೆಲ್ಲ ಪ್ರಾರಂಭ ಆಗಿದೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಇದರಿಂದ ಯಕ್ಷಗಾನದ ಬೆಳವಣಿಗೆಗೆ ಇದು ಪೂರಕವೇ? ಅಂದ್ರೆ ಜನರ ಬೇಡಿಕೆ ಉಂಟು. ಒಂದು 6-7 ಜನರು ಭಾಗವತರನ್ನ ಕರೆಸಿ ವೈಭವಪೂರ್ಣವಾಗಿ ನಾವು ಈ ಕಾರ್ಯಕ್ರಮ ಮಾಡಬೇಕಂತ ಒಂದು ಕಡೆ ಮಾಡಿದ್ರೆ ಸಾಕು. ಪ್ರತಿಯೊಂದು ಕಡೆಗೂ ನಮ್ಮ ಮನೆಯಲ್ಲೂ ಇಂಥ ಕಾರ್ಯಕ್ರಮ ನಡೆಯಬೇಕು ಅನ್ನುವ ಅಭಿಪ್ರಾಯ. ಹಿಂದೆ ನನ್ನ ಮಕ್ಕಳಾಟಿಗೆಯಲ್ಲಿ ಎಷ್ಟೋ ವರ್ಷದಿಂದ ಅಂತಹ ಕಾರ್ಯಕ್ರಮ ಕಂಡದ್ದಿಲ್ಲ. ಹೊಸ ರೂಪ, ಹೊಸತನ ಇತ್ತೀಚೆಗೆ ಮಾರ್ಪಾಡಾಗಿದೆ. ಅದಕ್ಕೆ ಏನು ಹೇಳಲಿಕ್ಕೂ ಶಕ್ತನಲ್ಲ ನಾನು. ಈಗ ನೋಡಿ ಸರ್, ಹೆಣ್ಣು ಮಕ್ಕಳ ಯಕ್ಷಗಾನ ಮತ್ತು ಮಕ್ಕಳ ಯಕ್ಷಗಾನ ಮತ್ತು ಯಕ್ಷಗಾನವನ್ನು ಉಪವೃತ್ತಿಯಾಗಿ ಸ್ವೀಕರಿಸಿದವರು, ಅಂದರೆ ಅವರು ರಾತ್ರಿ ಎಲ್ಲ ಆಟಕ್ಕೆ ಇದು ಮಾಡ್ತಾರೆ, ಬೆಳಿಗ್ಗೆ ಅವರಿಗೆ ಬೇರೆ ಉದ್ಯೋಗವೂ ಇದೆ. ಇವುಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಯಕ್ಷಗಾನದ ಅಭಿರುಚಿ ಇದ್ದು ಹವ್ಯಾಸಿ ಕಲಾವಿದರಾಗಿ ಅವರು ದುಡಿಯುವುದಾದರೆ ಕಲೆಗೊಂದು ಪ್ರೋತ್ಸಾಹ ಕೊಟ್ಟಾಗ ಅದು ಸಂತೋಷವೇ. ತಮ್ಮ ವೃತ್ತಿ ಬೇರೆ, ಇದೊಂದು ಕಲೆ. ಆ ಕಲೆಯ ನೆಲೆಯನ್ನು ತಿಳಿದು ನಾವು ಕಲೆಯ ಬಗ್ಗೆ ಆಸಕ್ತಿಯಿಂದ, ಆದರೆ ದುಡಿಮೆಯೇ ಪ್ರಧಾನ ಅನ್ನೋ ದೃಷ್ಟಿಯಿಂದ ಅವರು ಹೌದು ಕರೆಕ್ಟ್ ಆ ಕೆಲಸ ಮಾಡುವುದಲ್ಲ. ಹಾಗಿರುವಾಗ ಅದಕ್ಕೆ ನಮ್ಮದ್ದು ಸಮ್ಮತಿ. ಆಮೇಲೆ ಹೆಣ್ಣು ಮಕ್ಕಳದ್ದು, ಮಕ್ಕಳ ಯಕ್ಷಗಾನದ ಬಗ್ಗೆ ಕಲಿಯುವ ಆಸಕ್ತಿಯಿಂದ ಈಗ ಹಿಂದೆ ಯಕ್ಷಗಾನದಲ್ಲಿ ಹೆಂಗಸರು ರಂಗಪ್ರವೇಶ ಮಾಡುವುದಿಲ್ಲ, ಯಕ್ಷಗಾನದಲ್ಲಿ ಕುಣಿದದ್ದಿಲ್ಲ. ಇತ್ತೆಗೆ ಹೆಂಗಸರಿಗೂ ಯಕ್ಷಗಾನದ ಬಗ್ಗೆ ಅಭಿರುಚಿ ಹುಟ್ಟಿ ಕೆಲಸ ಮಾಡ್ತಾ ಇದ್ದಾರೆ. ರಂಗಪ್ರವೇಶ ಮಾಡಬೇಕು, ನಾವು ಗಂಡಸರಾಗಿ ಕೆಲಸ ಮಾಡಬೇಕೆನ್ನುವ ಆಸಕ್ತಿ, ಕಲೆಯ ಬಗ್ಗೆ ಆಸಕ್ತಿ ಇದ್ದು ಕೆಲಸ ಮಾಡುವಾಗ ಅದು ಒಂದು ಸಮಾಧಾನವೇ. ಹರಕೆ ಬಯಲಾಟಗಳು ಯಕ್ಷಗಾನದ ಅಭಿವೃದ್ಧಿಗೆ ಹೇಗೆ ಪೂರಕ, ಅಂದರೆ ಹೇಗೆ ಅದು ಯಕ್ಷಗಾನದ ಅಭಿವೃದ್ಧಿಗೆ ಅದು ಹೇಗೆ ಸಹಾಯ ಮಾಡ್ತದೆ? ಅಂದರೆ ಕೆಲವೇ ಕ್ಷೇತ್ರದ ಮೇಳಗಳು ಇರುತ್ತದೆ. ಮೇಳಗಳು ಎದ್ದರೆ ಹರಕೆ ಆಟಗಳೇ ಇಲ್ಲ. ಹರಕೆ ಆಟಗಳೇ ಇಲ್ಲದಿದ್ದರೆ ಮೇಳದ ವ್ಯವಸ್ಥಾಪಕ ಆ ಮೇಳವನ್ನು ನಡೆಸುವುದೇ ಆಗಿ. ಆ ಕ್ಷೇತ್ರದ ಮಹಿಮೆಯಿಂದ ಹರಕೆ ಆಟಗಳು ಬಂದರೆ ಮಾತ್ರ ಮೇಳಕ್ಕೂ ಯಕ್ಷಗಾನಕ್ಕೂ ಹೆಚ್ಚಿನ ಪ್ರೋತ್ಸಾಹ ಸಿಗುವುದಕ್ಕೆ ಸಾಧ್ಯ, ಕಲಾವಿದನ ಅಭಿವೃದ್ಧಿಯನ್ನು ಕಾಣುವುದಕ್ಕೂ ಸಾಧ್ಯ. ಅಂದರೆ ಯಕ್ಷಗಾನದ ಅಭಿವೃದ್ಧಿಗೂ ಹರಕೆ ಬಯಲಾಟ ಮೇಳಗಳು ಬಹಳ ಪ್ರಾಮುಖ್ಯ ಅಂತ ನೀವು ಹೇಳುದು. ಹೌದು. ಈಗ ಭರವಸೆಯ ಕಲಾವಿದರು ಯಕ್ಷಗಾನ ವಲಯದಲ್ಲಿ ರೂಪುಗೊಳ್ತಾ ಇದ್ದಾರೆ ಅಂತ ನಿಮಗೆ ಅನ್ನಿಸ್ತದ? ಅದರಿಂದ ಬಹಳ ನೋವುಂಟು. ಯಾಕಂದ್ರೆ ಸಮರ್ಥ ಕಲಾವಿದ, ಒಂದು ಸ್ಥಾನದ ಕಲಾವಿದ, ಇವ ನಮಗೆ ಬೇಕು ಅನ್ನುವ ಅಭಿಪ್ರಾಯದಿಂದ ಮೇಳದ ಯಜಮಾನನಾದವ ಹಾಕ್ಕೊಳ್ತಾನೆ. ಹಾಗೆ ಮತ್ತೊಂದು ಮೇಳದಲ್ಲಿಯೂ ನೀನು ಬೇಕು ಮಾರಾಯ, ಕೊಟ್ಟು ಅಡ್ವಾನ್ಸ್ ವಾಪಸ್ ಕೊಡುವುದಾದ್ರೂ ಕೊಡುವ, ಬೇಕು ಅಂತ ಹೇಳಿದಾಗ ಕೆಲವೇ ಕಲಾವಿದರು, ಎಲ್ಲ ಕಲಾವಿದರಲ್ಲ, ಮಾತು ಕೊಟ್ಟು ತಪ್ಪಬಾರದು ಅನ್ನುವ ದೃಷ್ಟಿಯಲ್ಲಿದ್ದ ಕಲಾವಿದ ಆ ಮೇಳದಲ್ಲೇ ಇರ್ತಾನೆ. ಕೆಲವು ಕಲಾವಿದರು ಏನಾದರೂ ಪ್ರಯೋಜನ ಜಾಸ್ತಿ ಸಿಗ್ತದಲ್ಲ ಅನ್ನುವ ದೃಷ್ಟಿಯಿಂದ ಮಾತು ಕೊಟ್ಟು ಎಗ್ರಿಮೆಂಟ್ ಮಾಡಿ ಇನ್ನೊಂದು ಮೇಳಕ್ಕೆ ಹೋಗುವವರಿದ್ದಾರೆ. ಮಾತು 1 ವರ್ಷ 2 ವರ್ಷ ಮಾತು ಕೊಟ್ಟು ಇನ್ನೊಂದು ಮೇಳಕ್ಕೆ ಹೋಗುವ ಕಲಾವಿದರ ಬಗ್ಗೆ ನನ್ನದು ಒಳ್ಳೆಯ ಅಭಿಪ್ರಾಯ ಇಲ್ಲ. ಅದು ಸರಿ. ನಾನು ಹೇಳುದು ಒಳ್ಳೆಯ ಕಲಾವಿದರು, ಇನ್ನು ಯಕ್ಷಗಾನದಲ್ಲಿ ಒಳ್ಳೆಯ ಕಲಾವಿದರು ರೂಪುಗೊಳ್ತಾ ಇದ್ದಾರೆ ಅಂತ ನಿಮ್ಗೆ ಅನಿಸ್ತಾ ಇದೆಯಾ? ಈಗ ಹೌದು. ಈಗ ಕಲಾವಿದರು ಈಗ ಹುಡುಗಾಟಿಕೆಯವರು ಸಾಮಾನ್ಯ ಕಲಿಯುವ ಆಸಕ್ತಿ ಇದ್ದು ಹಿಂದಿನ ಹಾಗಲ್ಲ, ಅಪರೂಪಕ್ಕೆ ಒಂದು 4 ಮೇಳದಲ್ಲಿ ಒಂದು 4-6 ಜನರು ಸ್ವಲ್ಪ ಪ್ರಸಿದ್ಧರಾಗುವ ಆಗ್ತಾರನ್ನುವ ಭರವಸೆ ಮೂಡ್ತಾ ಇದೆ.
ಅದು ಎಲ್ಲಿವರೆಗೆ ಸೀಮಿತ ಅಂತ ಹೇಳಿ ಬರುವುದಿಲ್ಲ. ಎಷ್ಟೋ ಜನ ಕಲಾವಿದರು ಕೆಲವೇ ವರ್ಷಗಳವರೆಗೆ ಒಂದು 4-6 ವರ್ಷ ಕೆಲಸ ಮಾಡಿ ಇದು ನಮಗಾಗುದಿಲ್ಲ, ಇದು ನಿದ್ದೆ ಬಿಡ್ಲಿಕ್ಕೆ ಆಗುದಿಲ್ಲ, ಬೆಂಗಳೂರಲ್ಲೂ ಬೊಂಬೈಯಲ್ಲೂ ಒಂದು ಹೋಟೆಲ್ಲು ಬೇಕರಿಯೂ ಮಾಡ್ಕೊಂಡು ನಾವು ಕಾಲ ಕಳೆದ್ರು ಒಳ್ಳೇದಂತ ಹೇಳಿ ಯಕ್ಷಗಾನವನ್ನು ತಿರಸ್ಕಾರ ಮಾಡಿ ಹೋದವರು ಇದ್ದಾರೆ. ನನ್ನ ತಿರುಗಾಟದಲ್ಲಿ ನಾನು ಕಂಡದ್ದು. ಅಂದ್ರೆ ಭರವಸೆ ಕಲಾವಿದರು ಯಕ್ಷಗಾನದಲ್ಲಿ ಈಗ ಸದ್ಯ ಕಡಿಮೆ ಅಂತ ನೀವು ಹೇಳುದು. ಕಡಿಮೆ ಅನ್ನೋದೇ ತೋರ್ತದೆ. ಪ್ರಾಮಾಣಿಕತೆ ಕೆಲವೇ ಕಲಾವಿದರು ಉಳಿಸಿಕೊಳ್ಳೋದಿಲ್ಲ, ಅವರನ್ನು ದೂರುವುದಲ್ಲ. ಕರೆಕ್ಟ್. ಈಗ ಕಾಲಮಿತಿ ಯಕ್ಷಗಾನದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ನಿಜವಾಗಿ ಹೇಳುವುದಾದ್ರೆ ಬೆಳಕಿನ ಸೇವೆ ಅದು ಬೆಳಗಾಗುವಷ್ಟವರೆಗೂ ಆಗಬೇಕು. ಈಗ ಕಾಲಮಿತಿ ಅಂತ ಒಂದು ನಿರ್ದಿಷ್ಟ ಗುರಿಯನ್ನು ಇಟ್ಕೊಂಡದ್ದು ಯಾಕೆ? 12:30 1 ಗಂಟೆ ಮೇಲೆ ಯಕ್ಷಗಾನವನ್ನು ಕಾಣುವವರ ಸಂಖ್ಯೆ ಕಡಿಮೆ ಆದ್ದರಿಂದ ಕಾಲಮಿತಿ ಈಗ ಆರಂಭ ಆಗಿದೆ. ಕರೆಕ್ಟ್. ಹೌದು, ಅದಕ್ಕೆ ನಿಮ್ಮ ಅಭಿಪ್ರಾಯ ಏನು? ಕಾಲಮಿತಿ ಅಂದರೆ ಅಭಿಪ್ರಾಯ ಅಂದರೆ ಕಲಾವಿದನಿಗೆ ಮನಸ್ಸಿಗೆ ಕೆಲವು ಕಲಾವಿದರಿಗೆ ನೆಮ್ಮದಿ ಉಂಟು ಈಗಿನ ಹುಡುಗಾಟಿಗೆಯವರಿಗೆ. ಅಂದರೆ ಹೆಚ್ಚು ರಂಗದಲ್ಲಿ ಕೆಲಸ ಮಾಡಬೇಕಾಗಿಲ್ಲ, 2-3 ಪ್ರಸಂಗ ಬಂದರೆ ಸಣ್ಣ ಸಣ್ಣ ವೇಷ ಮಾಡಿ ಅತಿ ಬೇಗ ಮನೆಗೆ ಹೋಗ್ಲಿಕ್ಕೆ ಆಗ್ತದೆ, ನಿದ್ರೆಗೂ ಅನುಕೂಲ ಅನ್ನುವ ತೀರ್ಮಾನದಲ್ಲಿ ಕೆಲವೇ ಕಲಾವಿದರು ಇರ್ತಾರೆ. ಆದರೆ ಅತೀ ಕಾಲಮಿತಿ ಅಂತ 2-3 ಪ್ರಸಂಗ ಕೊಟ್ಟು ಚುರುಕುಗತಿಯಲ್ಲಿ ಹೋಗುವಾಗ ಆ ಪ್ರಸಂಗ ಏನು ಮಾಡಿದ್ದೇವೆ ಏನಾಯ್ತು ಅನ್ನೋದು ನಮಗೆ ಸಮಾಧಾನ ಇಲ್ಲ. ಹೌದು, ಗೊತ್ತಿರುವುದಿಲ್ಲ. ಕರೆಕ್ಟ್. ಗೊತ್ತಾಯ್ತಾ? ಈಗ ಒಂದು ಅರ್ಥ ಹೇಳುವಾಗ ಒಂದು ಇಂಥದ್ದೇ ಅಂತ ಒಂದು ತೀರ್ಮಾನ ಉಂಟಲ್ಲ, 10 ಶಬ್ದ ಬಳಸುವ ಬದಲು 2 ಶಬ್ದ ಹೇಳಿದರೆ ಕೆಲವರಿಗೆ ಅರ್ಥವೇ ಆಗುವುದಿಲ್ಲ. ಆವಾಗ ಕಲಾವಿದನ ಬೆಳವಣಿಗೆ ತೊಂದರೆ ಅಲ್ವಾ? ಹೌದು, ಕರೆಕ್ಟ್. ಕಲಾವಿದನ ಬೆಳವಣಿಗೆಗೆ ತುಂಬ ತೊಂದರೆ ಅಲ್ಲ, ನನ್ನ ಅನಿಸಿಕೆ. ಇನ್ನೊಬ್ಬರ ಅಭಿಪ್ರಾಯ ಏನಿತ್ತು ಅದು ಹೇಳಿ ಬರುವುದಿಲ್ಲ. ಯಕ್ಷಗಾನದ ಬೆಳವಣಿಗೆಯನ್ನು ಅಂದರೆ ನೀವು ಮೇಳ ಸೇರಿದಂದಿನಿಂದ ಇವತ್ತಿನವರೆಗೆ ಯಕ್ಷಗಾನ ಯಾವುದೋ ಒಂದು ರೀತಿಯಲ್ಲಿ ಬೆಳವಣಿಗೆ ಕಂಡಿದೆ. ಆ ಬೆಳವಣಿಗೆಯನ್ನು ಯಾವ ಮಾನದಂಡದಿಂದ ನಾವು ಅಳಿಬಹುದು? ಅಂದರೆ ಪ್ರದರ್ಶನಗಳ ಸಂಖ್ಯೆ ಹೆಚ್ಚಾಯಿತು ಅಂತ ಯಕ್ಷಗಾನ ಬೆಳವಣಿಗೆ ಆಯಿತು ಅಂತ ಹೇಳುದಾ, ಅಥವಾ ಯಾವ ಒಂದು ಇದು ಮಾನದಂಡ ಯಾವುದು? ನಿಮ್ಮ ಅಭಿಪ್ರಾಯ ಏನು ಬೆಳವಣಿಗೆಯ ಬಗ್ಗೆ? ಹೌದು ಅಲ್ವಾ? ಬೆಳವಣಿಗೆಯ ಬಗ್ಗೆ ನಾವೀಗ ಕಾಲಮಿತಿ ಅಂತ ಮಾಡ್ತೇವಲ್ಲ, 2-3 ಪ್ರಸಂಗ ಇಡುವ ಬದಲು ಅದೇ ಸಮಯಕ್ಕೆ ಸರಿಯಾಗಿ ಆಯಾ ಕಲಾವಿದನ ವ್ಯಕ್ತಿತ್ವ ತಿಳಿದು ಅರ್ಥ ಹೇಳುವ ಯೋಗ್ಯತೆ ಉಂಟಾ, ಅದು ಅಲ್ಲದೆ ಯಾವ ರೀತಿ ಕುಣಿತಾನೆ ಅನ್ನುವುದನ್ನು ತಿಳಿದು ಅವರವರಿಗಾಗುವ ಪದ್ಯ ಅಚ್ಚುಕಟ್ಟಾಗಿ ಕೊಟ್ಟು ಕ್ರಮಬದ್ಧವಾಗಿ ಅಂದರೆ ಶಾಸ್ತ್ರೋಕ್ತವಾಗಿ ಆ ಸಮಯವನ್ನು ಕಾದುಕೊಳ್ಳುವ ಆ ಒಂದು ಗುಣ ಕಲಾವಿದನಿಗೆ ಬೇಕೇ ಬೇಕು. ಅದಿಲ್ಲದಿದ್ದರೆ ಬೆಳವಣಿಗೆ ಆಗುವುದು ಕಷ್ಟ. ಹಾಂ, ಅಂದರೆ ಕಲಾವಿದನೂ ಬೆಳವಣಿಗೆ ಆಗುವುದಿಲ್ಲ, ಯಕ್ಷಗಾನ ಕಲೆಯೂ ಬೆಳವಣಿಗೆ ಆಗುವುದಿಲ್ಲ ಅಂದರೆ ನೀವು ಗ್ರಹಿಸಿ ನೋಡಿ. ಈ ಯಕ್ಷಗಾನ ಪ್ರದರ್ಶನಗಳಿಗೆ ಅಥವಾ ಯಾವುದೇ ಒಂದು ಪ್ರದರ್ಶನಗಳಿಗೆ ವಿಮರ್ಶೆ ಅನ್ನುವಂಥದ್ದು ಬೇಕಾ? ಅಂದರೆ ಕಲಾ ವಿಮರ್ಶೆ ಬೇಕು. ಎಷ್ಟೇ ಪಂಡಿತನಾದರೂ ರಂಗದಲ್ಲಿ ಕುಣಿತಾನೆ, ದಣಿತಾನೆ, ಉಸಿರಾಟದ ಬರ, ಎಲ್ಲಿಯಾದರೂ ಶಬ್ದದೋಷಗಳು ಬಂದರೆ ಅವನಿಗೆ ಆ ಉಸಿರಾಟದ ಬರದಿಂದ ಗೊತ್ತಾಗುವುದಿಲ್ಲ. ವಿಮರ್ಶೆಗಾರರು ಹತ್ತಿರ ಬಂದು ಅವನ ನಿಂದೆ ಮಾಡುವುದಲ್ಲ, ಈ ನಿನ್ನ ಪಾತ್ರದಲ್ಲಿ ಇಂಥ ಶಬ್ದ ಬಳಸಿದ್ರು ತೊಂದರೆ ಉಂಟು ಅಂತ ಸ್ನೇಹ ಪೂರಕ ಅವನ ವಿಷಯವನ್ನು ಹೇಳಿದರೆ ಅವ ತಿದ್ದುಪಡಿ ಆಗಲಿ ಸಾಧ್ಯ. ವಿಮರ್ಶೆ ಬೇಕು. ಈಗ ನಾವು ರಂಗಕ್ಕೆ ಒಬ್ಬ ಕಲಾವಿದ ಹೋದ್ರ ಕೂಡಲೇ ಒಬ್ಬ ಹುಡುಗನೇ ಆಗಲಿ ತಪ್ಪ ಆದ್ರ ಕೂಡಲೇ ನೀನು ಇಂಥ ಶಬ್ದ ಹೇಳಿದ್ದು ಸರಿಯಲ್ಲ ಅಂಥೇಳಿ ಚೌಕಿಯಲ್ಲಾಗಲಿ ಅಥವಾ ಕಲಾಭಿಮಾನಿಗಳು ತುಂಬ ಓದ್ಕೊಂಡು ವಿದ್ಯಾವಂತರು ಇರ್ತಾರೆ, ಅವರು ಬಂದು ಸೂಚನೆ ಕೊಟ್ಟದ್ದೇ ಆದರೆ ಅವನ ಬೆಳವಣಿಗೆಗೆ ಒಳ್ಳೆಯದು. ಇದು ನನ್ನ ಅಭಿಪ್ರಾಯ. ಕರೆಕ್ಟ್. ಯಕ್ಷಗಾನವನ್ನು ಉಳಿಸಿ ಬೆಳೆಸಬೇಕಾದ ಹೊಣೆ ಯಾರದ್ದು ಸರ್? ಅಂದರೆ ಕಲಾವಿದರದ್ದ, ಮೇಳದ ಯಜಮಾನರುಗಳದ್ದ, ಪ್ರೇಕ್ಷಕರದ್ದ, ಯಾರ್ದು? ಯಕ್ಷಗಾನ ಬೆಳೆಯಬೇಕಿದ್ರೆ ಕಲಾಭಿಮಾನಿಗಳು ಕಲಾವಿದರಿಗೆ ಬೆನ್ನೆಲುಬಾಗಿ ನಿಂತರೆ ಮಾತ್ರ ಖಂಡಿತ ಯಕ್ಷಗಾನ ಬೆಳೆಯುತ್ತದೆ. ಆದರೆ ಅವರು ತುಂಬಾ ಏನೋ ಹೊಗಳುತ್ತಾರೆ, ನನ್ನ ವೇಷ ಒಳ್ಳೆಯದಾಗಿದೆ ಅನ್ನುವ ಅಹಂ ಅವನಿಗೆ ಬರಬಾರದು. ಆದರೆ ಕಲಾವಿದನ ಬೆಳವಣಿಗೆ ಆಗಬೇಕಿದ್ರೆ ಅವನಿಗೊಂದು ಸಂತಸ ಆಗಬೇಕಿದ್ರೆ ಕಲಾಭಿಮಾನಿಗಳು ಪ್ರೋತ್ಸಾಹ ಕೊಡಬೇಕು,
ಅವನು ಶ್ರದ್ಧೆಯಿಂದ ನಿಷ್ಠೆಯಿಂದ ರಂಗದಲ್ಲಿ ಅವನು ಕೆಲಸ ಮಾಡಿದರೆ ಇವನ ಬೆಳವಣಿಗೆಗೂ ಒಳ್ಳೆಯದು, ಮುಂದೆ ಅವರ ಒಂದು ಪ್ರೋತ್ಸಾಹದಿಂದ ಇಂದು ಈ ವೇಷ ಮಾಡಿದ್ದೇನೆ, ನಾಳೆ ಮತ್ತಷ್ಟು ಹುಮ್ಮಸ್ಸಿನಿಂದ ಕೆಲಸ ಮಾಡಬೇಕಂತ ಕಲಾಭಿಮಾನಿಗಳ ಪ್ರೋತ್ಸಾಹ ಬೇಕೇ ಬೇಕು. ಅಂದ್ರೆ ಯಕ್ಷಗಾನದ ಬೆಳೆಸಬೇಕಾದ ಜವಾಬ್ದಾರಿ ಕಲಾಭಿಮಾನಿಗಳದ್ದು ಅಂತಾನೆ ನೀವು ಹೇಳಿ. ಹೌದೌದು. ಮತ್ತೆ ಪೂರ್ಣ ಯಜಮಾನರ ಬಗ್ಗೆ ಅಲ್ಲ, ಯಜಮಾನ ಹೌದು, ಸಂಬಳ ಕೊಡ್ತಾರೆ ಹೌದು, ಅವರಿಗೆ ಅದನ್ನೆಲ್ಲ ನಿಯಂತ್ರಿಸಲಿಕ್ಕೆ ಖಂಡಿತ ಆಗುದಿಲ್ಲ. ಸರ್, ಇಷ್ಟು ಹೊತ್ತು ಯಕ್ಷಗಾನದ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯ ಅನಿಸಿಕೆಗಳನ್ನು ಬಹಳ ಚೆನ್ನಾಗಿ ನಮ್ಮ ಜೊತೆ ಹಂಚಿಕೊಂಡಿದ್ದೀರಿ. ಯಕ್ಷಗಾನ ಕಲಾಭಿಮಾನಿಗಳು ಎಲ್ಲರ ಪರವಾಗಿ ನಿಮಗೆ ಅನಂತ ಧನ್ಯವಾದಗಳು ಸರ್. ನಮಸ್ಕಾರ. ನಮಸ್ಕಾರ. ಪರಮ ಭಾಗ್ಯ ಕೊಡುವೆ ನಿನಗೆ, ಪರಮ ಭಾಗ್ಯ ಕೊಡುವೆ ನಿನಗೆ, ಪರಮ ಭಾಗ್ಯ ಕೊಡುವೆ ನಿನಗೆ. ಧರಣಿಯಲ್ಲಿ ವಾದ್ಯ ಘೋಷದಿಯೇ, ಧರಣಿಯಲ್ಲಿ ವಾದ್ಯ ಘೋಷದಿಯೇ. ಹರುಷದಿಂದ 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 ಕುಣಿಸುವಂತ ವರವ ನೀಡುವೆ. ಹರುಷದಿಂದ 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 ಗುಣಿಸುವಂತ ವರವ ನೀಡುವೆ, ನಿನಗೆ ವರವ ನೀಡುವೆ. ಹರುಷದಿಂದ ಕುಣಿಸುವಂತ ವರವ ನೀಡುವೆ, ಕುಣಿಸುವ ಕುಣಿಸುವ ಕುಣಿಸುವಂತ ವರವ ನೀಡುವೆ. ಧರಣಿಯಲ್ಲಿ ವಾದ್ಯ ಘೋಷದಿ ಕುಣಿಸುವಂತ ವರವ ನೀಡುವೆ. ಪರಮ ಭಾಗ್ಯ ಕೊಡುವೆ ನಿನಗೆ, ಪರಮ ಭಾಗ್ಯ ಕೊಡುವೆ ನಿನಗೆ. ಧರಣಿಯಲ್ಲಿ ವಾಕ್ಯ ಘೋಷದಿ ವಾಕ್ಯ ಘೋಷದಿ. ದೇವ ಇನ್ನೂ ಕುಣಿಯುತ್ತಿದ್ದೆ. ಅಲ್ಲ, ನಾನು ಶಾಪ ಕೊಟ್ಟಿದ್ದಾನೆಂದು ಬೇಸರದಲ್ಲಿದ್ರೆ ನಿನಗೆ ಖುಷಿ ಆಗುತ್ತಲ್ಲ. ಈಗ ಸಂತೋಷ ಪಡುವುದರ ಅಂದ್ರೆ ನಾನು ನಿನ್ನ ಬಿಟ್ಟು ಹೋಗ್ಬೇಕು ದೇವ. ಹಾಗಲ್ವೋ ಮತ್ತೆ ಹಾಗೆ ನನ್ನ ಆತ್ಮೀಯ, ಯಾರು ಬಿಟ್ಟು ಹೋಗಬೇಕು